ಜೀರ್ಣೋದ್ಧತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿಜೀರ್ತೌ ಸಪದೀತಿ ಕುರಿಯಾತ್ ದುಸ್ತೋನ್ಯತಾ ಚೇತ್ ವಿಪದೇತತಾ ಚೇತ್ ಸುಸ್ತೋತ್ರ ದೇವೋ ಅಧಿ ಸಂಪದೇ ಸ್ಯಾತ್ ಶಾಸ್ತ್ರವಿಧಿ. ಜೀರ್ಣತೆ ಅನ್ನುವಂಥದ್ದು ದೈವಿಕವಾದ ಸಾನ್ನಿಧ್ಯದಲ್ಲಿ ಬಂದಾಗ ಕಾಲಹರಣ ಮಾಡದೆ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ಶಾಸ್ತ್ರವಿಧಿ. ಹಾಗೆ ಈ ಮರ್ದಾಳ ಮಹಾಲಿಂಗೇಶ್ವರ ದೇವಾಲಯ ಅನಾದಿಯಿಂದ ಇಲ್ಲಿ ಮಹಾಲಿಂಗೇಶ್ವರ ದೇವರ ಆರಾಧನೆ ನಡೀತಾ ಇದ್ದು ಕಾಲದ ಹೊಡೆತಕ್ಕೆ ಸಿಕ್ಕಿ ಈ ದೇವಾಲಯವು ಕೂಡ ಜೀರ್ಣತೆಯನ್ನು ಹೊಂದಿರುತ್ತದೆ. ಅಂತಹ ಸಂದರ್ಭದಲ್ಲಿ ಈ ದೇವಾಲಯದ ಭಕ್ತ ಸಮೂಹ ಸೇರಿ ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡುವುದು ಎನ್ನುವ ಒಂದು ಹಂತದಲ್ಲಿ ದೈವಿಕವಾದ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತ, ಜ್ಯೋತಿಷ್ಯ ದೈವಜ್ಞರ ಮುಖಾಂತರ ಆ ದೇವರ ಹಿತವನ್ನು ನೋಡಿಕೊಂಡು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಂತೆ ಸಂಪೂರ್ಣವಾಗಿ ಆ ದೇವಾಲಯವನ್ನು ಬಿಚ್ಚಿ ನವೀಕರಣ ಮಾಡುವುದು ಎನ್ನುವುದು ಜ್ಯೋತಿಷ್ಯದಲ್ಲಿ ಕಂಡು ಬಂದಂತೆ ಆ ಬೇಕಾದಂತಹ ಅನುಜ್ಞೆಯನ್ನು ಪಡ್ಕೊಂಡು ದೇವರನ್ನು ಇಲ್ಲಿ ಸ್ಥಳಾಂತರ ಮಾಡದೆ ಮಾಡಬೇಕನ್ನುವ ದೈವಜ್ಞರ ವಚನದಂತೆ ಪಂಜರ ಪದ್ಧತಿಯಲ್ಲಿ ದೇವರನ್ನು ಇದ್ದಲ್ಲಿಯೇ ಸಂಕೋಚ ಮಾಡಿ ನಿಷ್ಕ್ರಮಣ ಮಾಡದೆ ಲಿಂಗವನ್ನು ಸಂಕೋಚ ಮಾಡಿಕೊಂಡು ಪಂಜರವನ್ನು ಮಾಡಿಕೊಂಡು ದೇವರನ್ನು ಆ ಮೂಲ ಜಾಗದಲ್ಲೇ ಇಟ್ಟು ಆ ದೇವಾಲಯದ ನಿರ್ಮಾಣವನ್ನು ಮಾಡುವುದೊಂದು ನಿರ್ಧರಿಸಿದ್ದೇವೆ. ಆ ಪ್ರಕಾರವಾಗಿ ಎಲ್ಲ ಭಕ್ತರು ಕರಸೇವೆ ಮುಖಾಂತರ ಈ ದೇವಾಲಯವನ್ನು ಬಿಚ್ಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ವಿಶೇಷವಾಗಿ ದೇವಾಲಯಗಳು ಬೇರೆ ಬೇರೆ ರೀತಿಯಲ್ಲಿ ರಚನೆಯನ್ನು ಮಾಡ್ತೇವೆ. ಶಾಸ್ತ್ರದಲ್ಲಿ ಚತುರಶ್ರ, ದೀರ್ಘ ಚತುರಶ್ರ, ತ್ರಿಕೋನ, ಷಟ್ಕೋನ, ಅಷ್ಟಕೋನ, ಹಾಗೆ ದ್ವಾದಶ ಮತ್ತು ಷೋಡಶಾಸ್ತ್ರ ಅಂತ, ಹಾಗೆ ಕುಕ್ಕುಟಾಂಡ. ಅದೇ ರೀತಿಯಾಗಿ ಒಂದು ವಿಶೇಷ ಇನ್ನೊಂದು ಯಾವುದು ಕೇಳಿದರೆ ಗಜಪೃಷ್ಠ ಅನ್ನುವಂಥದ್ದು. ಒಂದು ಚತುರಶ್ರಕ್ಕೆ ಅರ್ಧ ವೃತ್ತವನ್ನು ಸೇರಿಸಿದರೆ ಗಜಪೃಷ್ಠವಾಗ್ತದೆ. ಈ ರೀತಿಯ ಒಂದು ದೇವಾಲಯಗಳು ಅತ್ಯಂತ ವಿರಳ ಮತ್ತು ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ರಚನೆಯನ್ನು ಹೊಂದಿರುವಂತಹ ವಿಶೇಷವಾದ ಗಜಪೃಷ್ಠ ಆಕಾರದಲ್ಲಿ ಇರುವಂತಹ ದೇವಾಲಯ ಪುತ್ತೂರು, ಮದ್ದೂರು, ಅಡೂರು, ಅದೇ ರೀತಿ ರಾಮಕುಂಜೇಶ್ವರ, ಇಲ್ಲಿ ಸಮೀಪದಲ್ಲಿ ರಾಮಕುಂಜೇಶ್ವರ ದೇವಾಲಯ, ಅದೇ ರೀತಿ ಸೀಮೆಯ ಪಂಚಲಿಂಗೇಶ್ವರ ದೇವಸ್ಥಾನ, ಪಂಜ ಸಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ, ಇದೆಲ್ಲವೂ ಗಜಪೃಷ್ಠಾಕಾರದಲ್ಲಿದೆ. ಇನ್ನು ಅನೇಕ ದೇವಾಲಯಗಳು ಈ ಆಕಾರವನ್ನು ನಾವು ಕರಾವಳಿಯಲ್ಲಿ ನೋಡಬಹುದು. ಅದೇ ರೀತಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕೂಡ ದ್ರಾವಿಡ ಶೈಲಿಯಲ್ಲಿ ಕೂಡ ಇಂತಹ ದೇವಾಲಯಗಳನ್ನು ಕಾಣಬಹುದು. ಇಂತಹ ದೇವಾಲಯಗಳನ್ನು ನಾವು ಇವತ್ತು ಜೀರ್ಣೋದ್ಧಾರ ಮಾಡಬೇಕು ಅಂತ ಆದರೆ ಅತ್ಯಂತ ಒಂದು ವಿಶೇಷ ಅವಸರ. ಯಾಕೆ ಕೇಳಿದರೆ ಇದು ಎಲ್ಲರಿಗೆ ಸಿಗುವಂಥದ್ದಲ್ಲ. ದೇವಾಲಯದ ಜೀರ್ಣೋದ್ಧಾರ ಕೆಲವೊಮ್ಮೆ ಶತಮಾನಗಳಿಗೂ ಸಿಗುವಂಥದ್ದಲ್ಲ. ಯಾಕೆಂತ ಕೇಳಿದರೆ ಇದು ರಚನೆಗಳು ಆ ರೀತಿಯಾಗಿರ್ತದೆ. ಶಿಲಾಮಯವಾಗಿ ದೇವಾಲಯಗಳನ್ನು ಮಾಡಿದರೆ 1000ದಿಂದ 2000 ವರ್ಷವರೆಗೆ ಅದು ಬಾಳ್ವಿಕೆ ಬರ್ತದೆ. ಯಾವುದೇ ವಸ್ತುಗಳು ಅದಕ್ಕೆ ಒಂದು ಆಯುಷ್ಯ ಪ್ರಮಾಣ ಇರ್ತದೆ. ಆಯುಷ್ಯ ಪ್ರಮಾಣ ಇಲ್ಲದ್ದು ಭಗವಂತನಿಗೆ ಮಾತ್ರ. ಭಗವಂತನಿಗೂ ಆ ಒಂದು ಶಾಸ್ತ್ರದಲ್ಲಿ ಯಾವುದೇ ಜೀವಿ ಹುಟ್ಟಿದರೆ ಸಾವು ಅನ್ನೋದಿರುವ ಹಾಗೆ ಆ ನಿದ್ರಾ ಅವಸ್ಥೆ ಮತ್ತು ಇದು ಹಗಲು ಮತ್ತು ರಾತ್ರಿ ಎನ್ನುವ 2 ಕಲ್ಪಗಳಿದೆ. ಅದೇ ರೀತಿಯಾಗಿ ಇವತ್ತು ನಾವು ಬ್ರಹ್ಮನ ಶ್ವೇತ ವರಾಹ ಕಲ್ಪ ಅನ್ನೋ ಹಗಲಿನಲ್ಲಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂಥದ್ದು ಒಂದು ವಿಶೇಷವಾದಂತಹ ಒಂದು ಸಂದರ್ಭ. ಯಾಕೆಂತ ಕೇಳಿದರೆ ಈ ದೇವಾಲಯವನ್ನು ಕಟ್ಟುವಾಗ ಇದ್ದಂಥವರೆಲ್ಲ ಮತ್ತೆ ಹುಟ್ಟಿ ಬಂದರೆ ಆ ಜೀರ್ಣೋದ್ಧಾರ ಕಾರ್ಯ ಆಗ್ತದೆ ಅನ್ನೋದು ಒಂದು ನಂಬಿಕೆ. ಅದೇ ರೀತಿಯಾಗಿ ಈ ದೇವಾಲಯದ ಶಿವಲಿಂಗ ಕೂಡ ಅತ್ಯಂತ ಪ್ರಾಚೀನವಾಗಿ ಖರಾಸುರ ಪ್ರತಿಷ್ಠೆ ಎನ್ನುವ ಪ್ರತೀತಿ ಇದೆ. ಹಾಗಾಗಿ ಇದೊಂದು ವಿಶೇಷ ಮಹತ್ವವನ್ನು ಹೊಂದಿರ್ತದೆ. ಇದು ಮಹಾಲಿಂಗವಾಗಿರ್ತದೆ. ಮಹಾಲಿಂಗ ಅಂತ ಅದರಲ್ಲಿ ಸರ್ವಸಮವಾಗಿದೆ. ಈ ಲಿಂಗ ಮಹಾಲಿಂಗ ಅಂತ ಹೇಳಿದರೆ 3 ಬ್ರಹ್ಮ, ವಿಷ್ಣು, ಮಹೇಶ್ವರ ಎನ್ನುವ 3 ಅಂಶಗಳಲ್ಲಿ ಸರ್ವಸಮ ಮತ್ತು ಈಶಾದಿಕ್ಯ ಅನ್ನೋ 2 ವಿಧಾನಗಳಿವೆ. ಇದು ಸರ್ವಸಮವಾಗಿ ಮೇಲಿನ ಈಶಾಂಶ, ಮಧ್ಯದ ವಿಷ್ಣು, ಹಾಗೆ ಅದು ಅಷ್ಟಾಶ್ರವಾಗಿ ವಿಷ್ಣು ಅಂಶ ಅಷ್ಟಾಶ್ರವಾಗಿದ್ದರೆ ಬ್ರಹ್ಮಾಂಶ ಚತುರಶ್ರವಾಗಿರ್ತದೆ, ಈಶಾಂಶ ವೃತ್ತವಾಗಿರ್ತದೆ. ಹೀಗೆ ಈ ಮಹಾಲಿಂಗವು ಅತ್ಯಂತ ವಿಶೇಷವಾಗಿರುವಂಥದ್ದು. ಹಾಗೆ ಮಹಾಲಿಂಗ ಅಂತ ಹೇಳಿದರೆ ತ್ರಿಗುಣಾತ್ಮಕವಾಗಿರುವಂಥದ್ದು ಅಂತ. ಓಂಕಾರಂ ಬಿಂದು ಮಧ್ಯಸ್ಥಂ ಅಂತ ಹೇಳಿದೆ. ಯೋಗಿಗಳು ಕೂಡ ನಿತ್ಯ ಧ್ಯಾನಿಸುವಂಥದ್ದು ಮತ್ತು ಎಲ್ಲ ದೇವತೆಗಳು ಕೂಡ ಪ್ರದಕ್ಷಿಣೆ ಬರುವಂಥದ್ದು. ಈಶ್ವರ ವಿಶೇಷವಾಗಿ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಕೂಡ ಪ್ರತಿಷ್ಠಾ ಸ್ಥಾನದಲ್ಲಿ ಆ ಗರ್ಭಗೃಹದ ಮಧ್ಯ ಭಾಗದಲ್ಲಿ ಪ್ರತಿಷ್ಠಾಪನೆ, ಬ್ರಹ್ಮಾಂಶದ ಅತ್ಯಂತ ಮಧ್ಯದಲ್ಲಿ. ಬ್ರಹ್ಮಾಂಶ ಮಹತಿ, ಮಹಾಲಿಂಗ ಆದರೆ ಬ್ರಹ್ಮಾಂಶದಲ್ಲಿ, ಅಲ್ಪಲಿಂಗ ಆದರೆ ಅದಕ್ಕಿಂತ ಒಂದು ಗೆರೆ ಹಿಂದೆ, ಹಾಗೆ ಅದರ ಹಿಂದೆ ವಿಷ್ಣು, ಅದರ ಹಿಂದೆ ಶಂಕರನಾರಾಯಣ, ಅದೇ ರೀತಿಯಾಗಿ ಶಂಕರನಾರಾಯಣ ನಂತರ ವಿಷ್ಣು, ದುರ್ಗೆ, ಸುಬ್ರಹ್ಮಣ್ಯ, ಶಾಸ್ತಾವು, ಗಣಪತಿ 7 ದೇವತೆಗಳಿಗೆ ಪ್ರತಿಷ್ಠಾ ಸ್ಥಾನವನ್ನು ಹೇಳಿದೆ. ಅತ್ಯಂತ ಹೊರಗಿನ ಇದರಲ್ಲಿ ಗಣಪತಿ ಬಂದರೆ ಮಧ್ಯದಲ್ಲಿ ಈಶ್ವರನ ಲಿಂಗ ಬರ್ತದೆ. ಹಾಗೆ ಎಲ್ಲಿ ಕೂಡ ಈಶ್ವರನ ಸ್ವರೂಪ ಇಲ್ಲ, ಲಿಂಗ ರೂಪದಲ್ಲೇ ಶಿವನನ್ನ ಆರಾಧನೆ ಮಾಡುವಂಥದ್ದು.
ಮಾನುಷವಾಗಿ ಇರುವಂತಹ ಏನು ಕೆತ್ತನೆ ಮಾಡಿದಂತಹ ಲಿಂಗಗಳಿರ್ತದೆ, ಅದರಲ್ಲಿ ಎದುರಿನ ಭಾಗದಲ್ಲಿ ಮಣಿರೇಖೆ ಮತ್ತು ವಿಶ್ವಸಿರ ಅಂತ ಹೇಳುವಂತಹ ಒಂದು ರಚನೆಯನ್ನು ನಾವು ಕಾಣ್ತೇವೆ. ಇನ್ನು ವಿಶೇಷವಾಗಿ ಪ್ರಾಕೃತಿಕವಾಗಿ ಲಭ್ಯವಾಗಿರುವಂತಹ ಲಿಂಗಗಳು, ಅದೇ ರೀತಿ ಬಾಣಾಸುರನಿಂದ ಪೂಜಿಸಲ್ಪಟ್ಟು ನರ್ಮದಾ ನದಿಯ ಮೂಲದಲ್ಲಿ ದೊರೆಯುವಂತಹ ಖಾಂಡ್ವದಲ್ಲಿ ಏನು ಸಿಗ್ತದೆ ಇದು ಬಾಣಲಿಂಗಗಳು. ಅದೇ ರೀತಿ ಇನ್ನು ಬೇರೆ ಬೇರೆ ವಿಶೇಷವಾದ ಲಿಂಗಗಳು, ನಾಗರ, ದ್ರಾವಿಡ, ವೇಸರಾದಿ ರಚನೆಗಳು, ಹಾಗೆಯೇ ಲಿಂಗದಲ್ಲಿ ಮತ್ತೆ ಸಹಸ್ರಲಿಂಗದವರೆಗೆ ಕೆತ್ತನೆಗಳನ್ನು ಮಾಡುವಂತಹ ಅವಕಾಶ ಇರುವಂತಹದ್ದು ಶಿವಲಿಂಗದಲ್ಲಿ ಮಾತ್ರ. ಶಿವಲಿಂಗದಲ್ಲಿ ಅನೇಕ ರೀತಿಯ ರಚನೆಗಳನ್ನು ಕಾಣ್ತೇವೆ, ಆದರೆ ವಿಶೇಷವಾಗಿ ಅಂತಹ ರಚನೆಗಳು ನಮ್ಮ ಕರಾವಳಿ ಭಾಗದಲ್ಲಿಲ್ಲ. ಮೇಲಿನ ಪ್ರದೇಶದಲ್ಲಿ ಏನು ಕರ್ನಾಟಕದ ಬಯಲು ಸೀಮೆಯಲ್ಲಿ ಇಂತಹದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಹೆಚ್ಚಾಗಿ ಮಹಾಲಿಂಗ ಮತ್ತು ಅಲ್ಪಲಿಂಗಗಳ ಪ್ರತಿಷ್ಠೆಯನ್ನು ಮಾತ್ರ ಕಾಣ್ತೇವೆ. ಅದೇ ರೀತಿ ಈ ಮಹಾಲಿಂಗೇಶ್ವರ ದೇವಾಲಯವು ವಿಶೇಷವಾದ ತ್ರಯಾಂಶಕವಾದಂತಹ ಲಿಂಗವನ್ನು ಹೊಂದಿದೆ. ಅಲ್ಲದೆ ಖರಾಸುರ ಅಸುರ ಆದರೂ ಕೂಡ ಅವ ಶಿವಭಕ್ತನಾಗಿದ್ದ. ಅದೇ ರೀತಿ ಅವ 3 ಮುಂಡೂರು ಮಹಾಲಿಂಗ ದೇವಸ್ಥಾನ, ಅದೇ ರೀತಿ ಆಲಡ್ಕದಲ್ಲಿ ಕೂಡ ಖರಾಸುರ ಪ್ರತಿಷ್ಠೆ ಅಂತ ನಾವು ತಿಳಿದಿದ್ದೇವೆ. ಅದೇ ರೀತಿ ಇಲ್ಲಿ ಮರ್ದಾಳದಲ್ಲಿ ಕೂಡ ಆ ಒಂದು ಖರಾಸುರನ ಪ್ರತಿಷ್ಠಾಪನೆಯ ವಿಶೇಷವಾದ ಒಂದು ಶಿವಲಿಂಗ ಇರುವಂತಹದ್ದು ಅತ್ಯಂತ ವೈಶಿಷ್ಟ್ಯವಾಗಿದೆ. ಹಾಗಾಗಿ ಇವತ್ತು ಒಂದು ಆ ಸದವಕಾಶ ಎಲ್ಲ ಮಾಗಣೆಯ ಒಂದು ದೇವಾಲಯ ಆಗಿದೆ. ಇದು ಮಾಗಣೆ ಅಂತ ಹೇಳಿದ್ರೆ 9 ಗ್ರಾಮಕ್ಕೆ ಸೇರಿರುವಂತಹ ಒಂದು ದೇವಾಲಯವನ್ನು ನಾವು ಮಾಗಣೆ ಅಂತ ಪರಿಗಣಿಸ್ತೇವೆ. ಅಂತಹ ಈ ಮಾಗಣೆ ಎಲ್ಲ ಭಕ್ತರಿಗೆ ಒಂದು ಸದವಕಾಶವನ್ನ ಮಹಾಲಿಂಗೇಶ್ವರ ಒದಗಿಸಿದ್ದಾನೆ. ಇವತ್ತು ಈ ದೇವಾಲಯ ಹಿಂದೆ ನಮ್ಮ ಸ್ಥಳೀಯವಾದಂತಹ ಒಂದು ಏನು ಮುರಕಲ್ಲಿನಿಂದ ಕಟ್ಟಿರ್ತಾರೆ. ಇನ್ನು ಮುಂದೆ ಇದನ್ನ ಪೂರ್ಣ ಶಿಲಾಮಯವಾಗಿ ಮಾಡುವಂತಹ ಒಂದು ನಿರ್ಧಾರವನ್ನು ಸಮಿತಿಯವರು ಮತ್ತು ಊರಿನ ಭಕ್ತ ಜನರು ತಗೊಂಡದ್ದು ಅತ್ಯಂತ ವಿಶೇಷವಾಗಿದೆ. ಯಾಕೆ ಕೇಳಿದರೆ ಶ್ರೇಷ್ಠವಾದ್ದನ್ನು ದೃಂಗ್ ಮನೋಹರಂ ಸುದೃಢಂ ಮಂದಿರಂ ಕಾರಯೇತ್ ಅಂತ. ದೇವಾಲಯ ಯಾವ ರೀತಿ ಇರಬೇಕು ಕೇಳಿದರೆ ಅಷ್ಟು ಒಳ್ಳೆಯ ಒಂದು ಆಲಯ ಬೇರೆ ನಮ್ಮ ಊರಲ್ಲಿ ಇರಬಾರ್ದು. ಯಾರ ಮನೆ ಕೂಡ ಇರುವುದಕ್ಕಿಂತ ಶ್ರೇಷ್ಠವಾದ ರಚನೆಯನ್ನು ದೇವರಿಗೆ ತೇನೆ ತಕ್ತೇನ ಬುಂಜೀತ ಅಂತ. ನಾವು ಸನಾತನ ಧರ್ಮದಲ್ಲಿ ಬಂದಂತಹ ಭಾರತೀಯರ ಒಂದು ಕಲ್ಪನೆ ಏನು ಅಂತ ಕೇಳಿದ್ರೆ ದೇವರಿಗೆ ಯಾವುದೇ ಇದ್ರೂ ಕೂಡ ದೇವರಿಗೆ ಕೊಟ್ಟು ನಾವು ತಗೊಳ್ಳುವಂಥದ್ದು. ಹಾಗಿರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಆ ದೇವಾಲಯಕ್ಕೆ ನಾವೆಲ್ಲ ಮನೆಗಳಿಗೆ ಗ್ರಾನೈಟ್ ಅದನ್ನು ಉಪಯೋಗಿಸ್ತಾ ಇದ್ದೇವೆ, ಶ್ರೇಷ್ಠವಾದ ಮರಗಳನ್ನು ಹಾಕ್ತೇವೆ. ಹಾಗೆ ಭಗವಂತನ ಆಲಯಕ್ಕೆ ಅದಕ್ಕಿಂತಲೂ ಚಂದವಾದಂತಹ ಒಂದು ಸದೃಢವಾದಂತಹ ದೃಂಗ್ ಮನೋಹರಂ ಸುದೃಢಂ ಅಂತ, ಗಟ್ಟಿಯೂ ಆಗಿರ್ಬೇಕು, ಅತ್ಯಂತ ರಮ್ಯಂ ಚಿತ್ರಯುತೆ ಅಂತ, ಚಿತ್ರಗಳಿಂದ ಅಲಂಕಾರಗಳಿಂದ ಕೂಡಿದಂತಹ ಆ ಒಂದು ಭಿತ್ತಿಗಳಲ್ಲಿ ನಾವು ಇವತ್ತು ಏನು ಅಂತ ಕೇಳಿದರೆ ಅದರಲ್ಲಿ ತೋರಣ ಇರ್ಬೋದು ಅಥವಾ ಬೇರೆ ಬೇರೆ ಅಲಂಕಾರಗಳಿರ್ತವೆ. ಶಾಲ, ಕೋಷ್ಟ, ನಾಸಿಕ ಈ ರೀತಿಯ ಭಿತ್ತಿ ಅಲಂಕಾರಗಳನ್ನು ಒಳಗೊಂಡಂತಹ ಒಂದು ಎಲ್ಲ ಇರುವಂತಹ ಧರತಲ, ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗ್ರೀವ, ಸ್ತೂಪಿ ಎನ್ನುವ 6 ಅಂಗಗಳನ್ನು ಹೊಂದಿರಬೇಕು. ಆಗ ದೇವಾಲಯದ ನಿರ್ಮಾಣವನ್ನು ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ ಪ್ರಥಮವಾಗಿ ಕೆಳಗಿನ ಹಂತದಲ್ಲಿ ಖಾತ್ವಾಕ್ಷಿತಿಂತಾಂ ಪುರುಷ ಪ್ರಮಾಣಂ ಜಲಾಂತಮಶ್ಮಾ ಯದಿವಾ ಸುಲಗ್ನ ಪಾದೋನ ಮಾಪೂರ್ಯ ವಿಶುದ್ಧ ವೇದ್ಯಂ ರಾತ್ರವು ಯಜೇದಿಶ್ಯತಿ ವಾಸ್ತು ಮಹಿಷಾಂ ಅಂತ. ಮೊದಲಿಗೆ ದೇವಾಲಯವನ್ನು ನಿರ್ಮಾಣ ಮಾಡುವಾಗ ಅದನ್ನು ಜಲದವರೆಗೆ ಶೋಧನೆಯನ್ನು ಮಾಡುವಂಥದ್ದು, ಇಲ್ಲ ಅಂತಾದರೆ ಗಟ್ಟಿ ಶಿಲೆ ಸಿಗುವಲ್ಲಿವರೆಗೆ ಶೋಧನೆಯನ್ನು ಮಾಡುವಂಥದ್ದು, ಅಥವಾ ಒಂದು ಪುರುಷ ಪ್ರಮಾಣವನ್ನಾದರೂ ಶೋಧನೆ ಮಾಡುವಂಥದ್ದು ಅಧಮ ಅಂತ ಹೇಳ್ತೇವೆ, ಉತ್ತಮ ಮಧ್ಯಮ ಅಧಮ ಅಂತ. ಹಾಗಾಗಿ ಇಲ್ಲಿ ನಮಗೆ ಮಹಾಲಿಂಗೇಶ್ವರ ದೇವಾಲಯ ಅತ್ಯಂತ ಗಟ್ಟಿ ಇರುವಂತಹ ಒಂದು ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದನ್ನು ಹಿಂದಿನವರು ಅಲ್ಲಿಂದಲೇ ಕಟ್ಟಿರ್ತಾರೆ. ಆಮೇಲೆ ಮುಂದೆ ಉಪಾನ ಮತ್ತು ಅಧಿಷ್ಠಾನ ಎನ್ನುವ 2 ಹಂತಗಳು ಬರ್ತವೆ. ಅದರ ಮೇಲೆ ಭಿತ್ತಿ, ಅದರ ಮೇಲೆ ಪ್ರಸ್ತರ, ಅದರ ಮೇಲೆ ಗ್ರೀವ ಎನ್ನುವಂಥದ್ದು ನಮ್ಮ ಕರಾವಳಿಯಲ್ಲಿ ಲುಪಾಗ್ರೀವ ಅಂತ ಹೇಳ್ತೇವೆ ನಾವು. ಅಂದರೆ ಪಕಾಸಿಯನ್ನು ಸೇರಿಸಿ ಮೇಲೆ ಮಾಡಿನ ರಚನೆ ಆಗುವಂಥದ್ದು. ಬೇರೆ ಶೈಲಿಗಳಲ್ಲಿ ಆದರೆ ಗ್ರೀವದಲ್ಲಿ ಶಿಖರಗಳನ್ನು ಕಾಣ್ತೇವೆ. ಇವತ್ತು ನಮ್ಮ ಕರಾವಳಿಯ ಈ ಒಂದು ಲುಪಾಕಾರ ಶೈಲಿ ಅಂತ, ಇದರಲ್ಲಿ ಆ ಲುಪಾಗಳು ಹೋಗಿ ಒಂದು ಕೂಟದಲ್ಲಿ ಸೇರಿರ್ತದೆ. ವಿಶೇಷವಾಗಿ ಶಿಲಾಮಯವಾದಂತಹ ಒಂದು ಗ್ರೀವದ ರಚನೆಯನ್ನು ಕೂಡ ಮಾಡುವಂಥದ್ದು. ಆ ಮಾಡು ಏನಿದೆ ಅದು ಕೂಡ ಶಿಲೆಯಿಂದಲೇ ಮಾಡುವುದು ಎನ್ನುವುದನ್ನು ನಿರ್ಧರಿಸಿ ಶಿಲಾಮಯವಾಗಿ ಪೂರ್ತಿ ನಿರ್ಮಾಣಗೊಳ್ಳಲಿಕ್ಕಿರುವಂತಹ ಈ ದೇವಾಲಯ ಅತ್ಯಂತ ಸುಂದರವಾಗಿ ಮತ್ತು ಆದಷ್ಟು ಶೀಘ್ರವಾಗಿ 2 ವರ್ಷಗಳ ಅವಧಿಗೆ ನಾವು ಅನುಜ್ಞೆಯನ್ನು ಮಾಡಿಕೊಂಡಿದ್ದೇವೆ. ಅದರ ಒಳಗೆ ಆ ಒಂದು ದೇವರನ್ನು ಮತ್ತೆ ಬ್ರಹ್ಮಕಲಶದ ಮುಖಾಂತರ ಎಲ್ಲರಿಗೂ ಕೂಡ ಒಂದು ಹರಸುವಂತಹ ಕೆಲಸ ಆಗಬೇಕು. ಅದು ಅತ್ಯಂತ ವಿಶೇಷವಾಗಿ ಒಂದು ಗಣಿತವನ್ನು ಕೂಡ ನಮಗೆ ಇಲ್ಲಿ ನೋಡ್ಬೋದು. ಯಾಕೆ ಕೇಳಿದರೆ ನಾವು ಇವತ್ತೆಲ್ಲ ವಿದೇಶಿ
ವಿಜ್ಞಾನಿಗಳ ಹೆಸರನ್ನು ಹೇಳ್ತೇವೆ. ಆದರೆ ಇಂತಹ ಒಂದು ಕ್ಲಿಷ್ಟಕರವಾದಂತಹ ರಚನೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ನಮ್ಮಲ್ಲಿ ಇತ್ತು ಅಂತ ಹೇಳಿದರೆ ಅದು ಅತ್ಯಂತ ವೈಜ್ಞಾನಿಕವಾಗಿದೆ. ಎಲ್ಲವೂ ಕೂಡ ಗಣಿತದ ಒಂದು ಆಧಾರದಲ್ಲಿದೆ. ಯಾಕೆ ಕೇಳಿದರೆ ಇದರ ಸುತ್ತಳತೆಯನ್ನು ಪಡಿಬೇಕು ಅಂತಾದರೆ ಏನು ನಾವು ಪೈ ಅಂತ ಹೇಳ್ತೇವೆ, 22/7 ಅನ್ನುವಂತಹ ಒಂದು ಇದನ್ನು ನಮ್ಮ ಭಾಸ್ಕರಾಚಾರ್ಯರು 1000 ವರ್ಷದ ಹಿಂದೆಯೇ ಕೊಟ್ಟಿದ್ದರು. ಲೀಲಾವತಿಯಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಆ ಪ್ರಕಾರವಾಗಿ ನಾವು ಈ ನಿರ್ಮಾಣಗಳನ್ನು ಮಾಡ್ತೇವೆ. ಆದರೆ ಇವತ್ತು ನಾವು ಎಲ್ಲ ವಿದೇಶಿಯರ ವಿಜ್ಞಾನಿಗಳ ಹೆಸರನ್ನು ಹೇಳ್ತೇವೆ. ಹಾಗೆ ಇನ್ನು ತ್ರಿಕೋನ ಇರ್ಬೋದು ಅಥವಾ ಅಷ್ಟಕೋನ ಎಲ್ಲ ಯಾವುದು ಇವತ್ತು ನಾವು ಪಾಲಿಗನ್ಸ್ ಹೇಳ್ತೇವೆ ಇಂಗ್ಲೀಷಲ್ಲಿ. ಆದರೆ ಈ ಬಹುಕೋನಗಳ ಒಂದು ರಚನೆಯನ್ನು ಕೂಡ ನೋಡೋದಿದ್ರೆ ನಮ್ಮ ದೇವಾಲಯಗಳಲ್ಲಿ ಅತ್ಯಂತ ಪ್ರಾಚೀನವಾಗಿ ಬ್ರಿಟಿಷರ್ ಅಥವಾ ಮೊಘಲರು ಬರಬೇಕಾದ್ರೆ ಮೊದಲೇ ನಮ್ಮ ಇಲ್ಲಿನ ಎಲ್ಲ ದೇವಾಲಯಗಳನ್ನು ನೋಡಿದರೆ ಭಾರತದಲ್ಲಿ ವಿಜ್ಞಾನ ಎಷ್ಟು ಮುಂದುವರೆದಿತ್ತು ಹೇಳೋದಕ್ಕೆ ನಮ್ಮ ದೇವಾಲಯಗಳೇ ಸಾಕ್ಷಿ. ಏಕತಲ, ದ್ವಿತಲ ಮತ್ತು ಉತ್ತಮ, ಮಧ್ಯಮ, ಅಧಮ ಪ್ರಾಸಾದಗಳು. ಉತ್ತಮ ಪ್ರಾಸಾದ, ಮಧ್ಯಮ ಪ್ರಾಸಾದ ಮತ್ತು ಅಧಮ ಪ್ರಾಸಾದ ಅಂತ 3 ವಿಧ. ಹಾಗೆ ಅಲ್ಪ ಪ್ರಾಸಾದ ಮತ್ತು ಮಹಾಪ್ರಾಸಾದಗಳು ಎನ್ನುವಂತಹ 2 ಮುಖ್ಯ ವಿಧಾನಗಳು ದೇವಾಲಯ ನಿರ್ಮಾಣದಲ್ಲಿದೆ. 2 ಕೋಲು 18 ಅಂಗುಲದಿಂದ 15 ಕೋಲು 10 ಅಂಗುಲದವರೆಗಿರುವಂತಹ ಅಗಲ ಇದ್ದರೆ ವ್ಯಾಸ ಅಂತ ಹೇಳ್ತೇವೆ ನಾವು ಅದಕ್ಕೆ. ಅದನ್ನು ಹೊಂದಿದರೆ ಅದು ಅಲ್ಪ ಪ್ರಾಸಾದ ಅಂತ ಪರಿಗಣಿಸಿದ್ದಾರೆ ನಮ್ಮ ಋಷಿಗಳು. ಅದೇ ರೀತಿ 15 ಕೋಲು 10 ಅಂಗುಲದ ಮೇಲೆ ಅಗಲ ಇರುವಂತಹ ಪ್ರಾಸಾದಗಳನ್ನು ಮಹಾಪ್ರಾಸಾದಗಳು ಅಂತ ನಿರ್ಣಯಿಸಿದ್ದಾರೆ. ಮರ್ದಾಳ ಮಹಾಲಿಂಗೇಶ್ವರ ದೇವಾಲಯವು ಮಹಾಪ್ರಾಸಾದವಾಗಿ ದ್ವಿತಲದಲ್ಲಿದೆ. ಅದೇ ರೀತಿ ಇದು 3 ಭಿತ್ತಿಗಳನ್ನು ಒಳಗೊಂಡಿದೆ. ಗರ್ಭಗೃಹ, ಎಡನಾಳಿ ಮತ್ತು ಪ್ರಾಸಾದ, ಹೀಗೆ 3 ಭಿತ್ತಿಗಳನ್ನು ಒಳಗೊಂಡು ಅತ್ಯಂತ ದೊಡ್ಡದಾದಂತಹ ಒಂದು ಮಹಾಪ್ರಾಸಾದವಾಗಿದೆ. ಇಲ್ಲಿ ಬಹುಶಃ ನಮ್ಮ ಸೀಮೆಯಲ್ಲಿ ಇದೊಂದೇ ಮಹಾಪ್ರಾಸಾದ ಇರುವಂಥದ್ದು. 1 ಮಾಳಿಗೆಯನ್ನು ಹೊಂದಿದೆ, ಅಂದರೆ ದ್ವಿತಲವಾಗಿ. ದ್ವಿತಲ, ತ್ರಿತಲ ಅಂತ ಹೇಳಿ 5 ತಲದವರೆಗೆ ಗರ್ಭಗೃಹವನ್ನು ಮಾಡ್ಬೋದು ಎನ್ನುವುದು ಶಾಸ್ತ್ರವಿಧಿ. ಅದೇ ರೀತಿ ಹೊರಗಿನ ಸುತ್ತುಪೌಳಿ ಇಲ್ಲ ಇಲ್ಲಿ, ಹೊರಗಿನ ಗೋಪುರ ಮಾತ್ರ ಇರುವಂಥದ್ದು, ಏಕ ಭಿತ್ತಿ ಅಂತ. ಅದು ಯಾವ ರೀತಿ ಅಂತ ಕೇಳಿದರೆ ಸಾಮಾನ್ಯ ದೇವಾಲಯಗಳಲ್ಲಿ ಪಂಚಪ್ರಾಕಾರಗಳು ಪಂಚತತ್ವಗಳನ್ನು ಪ್ರತಿನಿಧಿಸ್ತವೆ. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಎನ್ನುವ ದಂಡೇರ್ದೆ ಅಂತರ್ಗತ ಮಂಡಲ ಅರ್ಧಾನ್ವಿತೆ ವಾಂತಹಾರ ದೋಸ್ಸಂಖ್ಯೆ ಮಧ್ಯಹಾರ ಜಲಧಿ ಪರಿಮಿತೆ ಬಾಹ್ಯ ಹಾರಾದ್ರಿ ಸಂಖ್ಯೆ ಮರ್ಯಾದಾ ಮೂಲಧಾಮ್ನ ಪ್ರಥಮ ಚರಮ ವರ್ಜ ನಿಜ ಮುಖಾಯಾಮ ಯುಕ್ತ ಪ್ರಾಕಾರ ಪಂಚಕಾರ್ಯ ಅಂತ ಹೇಳಿದೆ. ಹಾಗೆ ಈ ಮಹಾಪ್ರಾಸಾದಗಳಾದ ಕಾರಣ ಇಂತಹ ರಚನೆಗಳನ್ನು ನಾವು ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ತುಂಬ ಜಾಗ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಅಷ್ಟೊಂದು ಜಾಗ ಲಭ್ಯತೆ ಇಲ್ಲದೇ ಇದ್ದಾಗ ಅದನ್ನು ಬೇರೆ ನಿಯಮಗಳನ್ನು ಅಳವಡಿಸಿಕೊಂಡು ಏಕ ಭಿತ್ತಿ ಅಂತ ಹೊರಗೆಯಿಂದ ಒಂದೇ ಆವರಣ ಇರುವಂತಹ ರಚನೆಗಳನ್ನು ನಾವು ಕಾಣ್ತೇವೆ. ಇದು ಹೆಚ್ಚಿನ ಗಜಪೃಷ್ಠ ದೇವಾಲಯಗಳಲ್ಲಿ ಮಹಾಪ್ರಾಸಾದಗಳಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಮರ್ದಾಳ ಮಹಾಲಿಂಗೇಶ್ವರದಲ್ಲಿದೆ. ಇಲ್ಲಿ ಧ್ವಜಸ್ತಂಭ ಇಲ್ಲ, ಈಗ ಹಿಂದೆ ಇತ್ತೆನ್ನುವ ಪ್ರತೀತಿ ಇದೆ. ಹಾಗೆ ಉತ್ಸವಾದಿಗಳು ಕೂಡ ಇವತ್ತು ಮಹಾಬಲಿಪೀಠ ಇರ್ಬೋದು, ದಿಕ್ಪಾಲಕರು, ಇದೆಲ್ಲ ಇದ್ದು ಒಂದು ಕ್ಷೇತ್ರವಾಗಿದೆ. ಮುಂದೆ ಈ ಜೀರ್ಣೋದ್ಧಾರ ಆದ ಮೇಲೆ ಎಲ್ಲ ಭಕ್ತರು ಮತ್ತು ಸಮಿತಿಯವರು ಸೇರಿ ಈ ಒಂದು ಕೆಲವೊಂದು ನಿರ್ಣಯಗಳನ್ನು ಬದಲಾಯಿಸಲು ಅವಕಾಶಗಳಿರುತ್ತವೆ. ಕ್ಷೇತ್ರಾಚಾರ್ಯರು ಆ ಒಂದು ಪರಮಾಧಿಕಾರಿ ಅಂತ ಲೆಕ್ಕ. ಕ್ಷೇತ್ರದ ಪ್ರತಿಷ್ಠೆಯನ್ನು ಮಾಡುವಂತಹ ತಂತ್ರಿಗಳು ಮತ್ತು ಊರವರಿದ್ದು ಆ ಪುನಃ ಪ್ರತಿಷ್ಠಾ ಸಂದರ್ಭದಲ್ಲಿ ನಡಾವಳಿ ಪ್ರಾರ್ಥನೆಯಲ್ಲಿ ಬೇಕಾದಂತಹ ಕೆಲವೊಂದು ವಿಚಾರಗಳನ್ನು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಕೂಡ ಶಾಸ್ತ್ರ ಅವಕಾಶವನ್ನು ಕೊಟ್ಟಿದೆ. ಹಾಗೆಯೇ ಮುಂದೆ ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆ ಒಂದು ದೇವರು ಪ್ರತಿಷ್ಠಾಪನೆಯನ್ನು ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಎನ್ನುವಂತಹ ಒಂದು ನಮ್ಮ ವಚನ ಇದೆ. ಯಾಕೆ ಅಂತ ಕೇಳಿದರೆ ದೈವಿಕವಾದ ಆರಾಧನೆ ಯಾಕೆ ಅಂತ, ನಿರಾಕಾರನು ನಿರ್ಗುಣನೂ ಆಗಿರುವಂತಹ ಭಗವಂತನನ್ನು ಸಗುಣವು ಸಾಕಾರದಿಂದ ಉಪಾಸನೆಯನ್ನು ಮಾಡುವಂಥದ್ದು. ಯಾಕೆಂತೇಳಿ ನಿರಾಕಾರದಲ್ಲಿ ನಾವು ಯಾವುದನ್ನು ಪಡೀಲಿಕ್ಕೆ ಸಗುಣ ಇಲ್ಲದೆ ನಾವು ಯಾವುದೇ ನಮ್ಮ ಬಯಕೆಗಳನ್ನು ಕೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಮಗೋಸ್ಕರವಾಗಿ ನಾವು ಆ ಭಗವಂತನಲ್ಲಿ ಆಕಾರ ಮತ್ತು ಗುಣಗಳನ್ನು ತುಂಬಿಸಿ ನಾವು ಆರಾಧನೆಯನ್ನು ಮಾಡುವಂಥದ್ದು. ಇವತ್ತು ನಮಗೇನಾದರೂ ಬಿಂಬ ಪ್ರತಿಬಿಂಬ ಅಂತ ಏನಾದರೂ ಸಿಗಬೇಕು ಅಂತಾದರೆ ಅಲ್ಲಿ ಗುಣ ಇರಬೇಕು. ಹಾಗೆ ಆ ಗುಣಗಳನ್ನು ಯಾವ ರೀತಿ ಅಂತ ತತ್ರೋಪವಿಶ್ಯ ಸಕಲೀಕೃತ ಚರ್ಚಿತಾತ್ಮ ಸಂಪ್ರೇಣಿತ ಸ್ವಗುರುವರ್ಯ ಗಣಾಧಿನಾಥ ವಿಪ್ರಾನ್ ಪ್ರತರ್ಪ ತಪನೀಯ ಗವಾದಿದತ್ವ ಮುಹೂರ್ತಿಕೋತ್ತಮ ಸಮುಕ್ತ ವಿವಿಕ್ತ ಲಗ್ನೆ ದೇವಂ ಸಂಪ್ರತಿಷ್ಠಾಪಯೇದಿತಿ ಅಂತ. ದೇವತಾ ಸಾನ್ನಿಧ್ಯವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ತನ್ನ ಉದಾತ್ತವಾದ ಅನುಷ್ಠಾನಗಳನ್ನು ಹೊಂದಿರುವಂತಹ ವ್ಯಕ್ತಿ ಆ ತನ್ನ ಆತ್ಮಶಕ್ತಿಯನ್ನು ಕೂಡ ಒಂದು ಜಾಗೃತಗೊಳಿಸಿ ಆ
ಬ್ರಹ್ಮಾಂಡದಲ್ಲಿರುವಂತಹ ತತ್ವದ ಜೊತೆ ಸಮ್ಮಿಲನಗೊಳಿಸಿ ಬಿಂಬದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಹಾಗೆ ಆ ಒಂದು ದೇವತಾ ಪ್ರತಿಷ್ಠಾಪನೆ ಆದ ಮೇಲೆ ಅಲ್ಲಿ ಏನಾಗ್ತದೆ ಕೇಳಿದರೆ ನಿತ್ಯವೂ ಆ ದೈವಿಕವಾದ ಸಾನ್ನಿಧ್ಯದ ಒಂದು ಅಂಶ ಇರ್ತದೆ. ಹಾಗಾಗಿ ಅದು ಜೀರ್ಣತೆಯನ್ನು ಹೊಂದಿದರೆ ಇವತ್ತು ನಾವೆಲ್ಲ ಹೇಗೆ ಕೇಳಿದರೆ ನಮ್ಮಲ್ಲಿ ಇರುವಂತಹ ಆತ್ಮ ಶಕ್ತಿ ಹೊರಟು ಹೋದ ಮೇಲೆ ಕೇವಲ ಏನು ಇರುವುದಿಲ್ಲ. ಆದರೆ ಇಲ್ಲಿ ದೇವಾಲಯದಲ್ಲಿ ಹಾಗಲ್ಲ, ಇಲ್ಲಿ ಶಾಶ್ವತವಾಗಿ ನಿಲ್ಲುವಂತಹ ಒಂದು ವ್ಯವಸ್ಥೆ ಇರ್ತದೆ. ಆ ಕಲ್ಪಾಂತಸ್ಥಾಸ್ನ ಭಾವೇನ ಭಕ್ತಿಯ ದೇವಸ್ಸೈವಂ ಸಂಪ್ರತಿಷ್ಠಾಪಿತಸ್ಯ ಅಂತ ಕಲ್ಪಾಂತದವರೆಗೂ ಇರಬೇಕು ಅಂತಂದರೆ ಸೂರ್ಯಚಂದ್ರರು ಇರುವಲ್ಲಿವರೆಗೆ ಅಂತ ನಾವು ಹೇಳುವ ಹಾಗೆ ಕಲ್ಪ ಅಂತ ಹೇಳಿದರೆ ಬ್ರಹ್ಮನ ಒಂದು ದಿವಸ, ಆ ದಿವಸಕ್ಕೆ ಎಷ್ಟು ಅಂತ ಹೇಳಿದರೆ 864 ಕೋಟಿ ವರ್ಷಗಳು. ಆ ಒಂದು ಹಗಲು ಮತ್ತು ರಾತ್ರಿ ಅಂತ 432 ಕೋಟಿ ವರ್ಷಗಳದು. ಹಾಗಾಗಿ ನಾವು ಹೇಳುವುದಂತ ಕೇಳಿದರೆ ಆ ದೇವಾಲಯದ ಸಾನ್ನಿಧ್ಯ ಸ್ಥಿರವಾಗಿರ್ತದೆ ಅಂತ. ಕಟ್ಟಡಗಳೆಲ್ಲ ಶಾಶ್ವತ ಅಲ್ಲ. ಯಾಕೆ ಕೇಳಿದರೆ ನಮಗೆ ಗೊತ್ತಿದೆ ಆ ವಸ್ತುಗಳು ಯಾವ ರೀತಿ ಇರ್ತದೆ ಅಂತ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಆ ವಸ್ತುಗಳು ಜೀರ್ಣ ಆದಾಗ ಅದರಲ್ಲಿ ಸಾನ್ನಿಧ್ಯ ಕ್ಷಯ ಆಗ್ತದೆ. ಅದೇ ರೀತಿ ಬಿಂಬದಲ್ಲಿ ಕೂಡ ಹಾಗೆ, ಬಿಂಬಗಳು ಕೂಡ ಸಾವಿರಾರು ವರ್ಷ ಆಗುವಾಗ ಅದರಲ್ಲಿ ಚೈತನ್ಯ ಜಾಸ್ತಿ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಸ್ವಯಂಭೂ ದೈವಿಕ ಮತ್ತು ಆರ್ಷವಾಗಿರುವಂತಹ ಬಿಂಬಗಳನ್ನು ಬದಲಾಯಿಸಬಾರ್ದು ಅಂತ. ಇವತ್ತು ಕೆಲವೊಮ್ಮೆ ನಾವೇನಾಗ್ತದೆ ಹೇಳಿದರೆ ಅದು ಹಳತಾಗಿದೆ ಅಂತ ಬದಲಾಯಿಸುವ ಅಂತ ಹೇಳುವ ವಿಚಾರಗಳು ಬರ್ತದೆ. ಆದರೆ ಹಳತಾದಷ್ಟು ಅಲ್ಲಿ ಸಾನ್ನಿಧ್ಯದ ಶಕ್ತಿ ಜಾಸ್ತಿ ಆಗುವಂಥದ್ದು. ಹಾಗೆ ಅತಿ ಅನಿವಾರ್ಯ ಆದರೆ ಮಾತ್ರ ವಿಗ್ರಹವನ್ನು ಬದಲಾಯಿಸಲಿಕ್ಕೆ ಇರುವಂಥದ್ದು. ಹಾಗೆಯೇ ಸಣ್ಣ ಪುಟ್ಟ ತೊಂದರೆ ಬಾಹುಚ್ಛೇದೆ ಕರಚ್ಛೇದೆ ತಥೈವ ಸ್ಫುಟಿತೇ ಅವಯವೇ ಅಂತ. ಯಾವುದೇ ಅವಯವಗಳು ಹೋದರೆ ಅದನ್ನು ಬಂಧನಂ ಶಶ್ಯತೆ ಬುಧೈ ಅಂತ, ಅದನ್ನು ಬೇಕಾದಂತಹ ಲೋಹಗಳಿಂದ ಜೋಡಿಸ್ಬೋದು ಎನ್ನುವುದನ್ನು ಕೂಡ ಶಾಸ್ತ್ರ ವಿಧಿಸಿದೆ. ಹಾಗಾಗಿ ಈ ಒಂದು ದೇವಾಲಯದ ಸಮಗ್ರವಾದ ಜೀರ್ಣೋದ್ಧಾರವು ಈಗ ಸಂಕಲ್ಪಿಸಿದ ಹಾಗೆ ಈ ಜೀರ್ಣೋದ್ಧಾರ ಕೆಲಸಗಳು ಇನ್ನೂ ಆಗ್ತಾ ಇದೆ. ಇನ್ನು ಮುಂದೆ ಈ ದೇವಾಲಯದಲ್ಲಿ ಆರಂಭ ಕೆಲಸಗಳಾಗಬೇಕು. ಅದು ಯಾವ ರೀತಿ ಅಂತ ಕೇಳಿದರೆ ಶಿಲಾನ್ಯಾಸ ಆಗಿ ಮತ್ತು ಗರ್ಭನ್ಯಾಸ, ಅದೇ ರೀತಿ ಉತ್ತರಾರೋಪಣ, ಅದೇ ರೀತಿ ಮತ್ತೆ ಮುಂದೆ ಆ ಮಾಡಿನ ರಚನೆಗಳು, ಹೀಗೆ ಈ ಎಲ್ಲ ವಿಚಾರಗಳು ಮುಗ್ದ ಮೇಲೆ ಅಲ್ಲಿ ಪೂರ್ಣ ಪ್ರಮಾಣದ ಕೆಲಸಗಳು ಆದ ಮೇಲೆ ಆ ದೇವರನ್ನು ಬ್ರಹ್ಮಕಲಶದ ಮುಖಾಂತರ ಪುನಃ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಅಷ್ಟಬಂಧ ಹಾಗೂ ಏನು ನವೀಕರಣ ಇದೆ ಈ ಎಲ್ಲ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಒಳ್ಳೆಯ ರೀತಿಯಲ್ಲಿ ಇಡೀ ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ಆಗಲಿ ಅಂತ ಹಾರೈಸುವುದರೊಂದಿಗೆ ನನ್ನ ಮಾತುಗಳಿಂದ ವಿರಮಿಸ್ತೇನೆ.